ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೋತಾ ಬನ್ನಿ. ಆ ನಂತರ ಅದನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಬೋದು ನೀವು ಬೇಕಂದರೆ. ಆ ನಂತರ ಇವತ್ತು ಮುಚ್ಚಲಕೋಡು ದೇವಸ್ಥಾನದಲ್ಲಿ ಕಿರುಷಷ್ಠಿ ಪ್ರಯುಕ್ತ ಕದಳಿ ಯಾಗ ನಡೆಯಿತು, ನೋಡ್ಬೋದು. ತುಂಬ ಗೊನೆ ಬರುತ್ತೆ, ಅಲ್ಲಿ ಅದನ್ನ ಪೇರಿಸಿಟ್ಟಿದ್ದಾರೆ. ಬಂದವರಿಗೆ ಅನಂತರ ಪ್ರಸಾದವಾಗಿ ಕೊಡ್ತಾರೆ. ಈ ಕಡೆಯಿಂದ ಕದಳಿ ಯಾಗ ಕೂಡ ನಡೀತಾ ಇರ್ತದೆ, ಅದನ್ನು ನೋಡ್ಕೋತಾ ಬನ್ನಿ. ನಾನು ಬೆಳಗ್ಗೆ ಬೇಗ ಹೂ ಕೊಡಲಿಕ್ಕೆ ಹೋದ ಕಾರಣ ಅಲಂಕಾರ ಆಗಿರಲಿಲ್ಲ. ಆನಂತರ ಅಲಂಕಾರದ ಫೋಟೋ ಕೂಡ ಹಾಕ್ತೀನಿ ನಾನು ನಿಮಗೆ ಇದ್ರ ಜೊತೆಗೆ. ಇಲ್ಲಿ ಕದಳಿ ಯಾಗ ನೋಡ್ಕೋತಾ ಬನ್ನಿ. ನಮ್ಮ ಸೋದರ ಶ್ರೀಗಳು ತಿರುವನಂತಪುರಕ್ಕೆ ಹೋಗಿದ್ರು. ಆ ಫೋಟೋಸನ್ನು ನೋಡ್ಕೋತಾ ಬನ್ನಿ. ಅಲ್ಲಿ ಚಿಕ್ಕ ಭಾಷಣ ಎಲ್ಲ ಮಾಡಿದ್ರಂತೆ. ಅವರ ವೆಬ್ಸೈಟಿಗೆ ಅಥವಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದ್ರೆ ಸಿಗುತ್ತೆ ನಿಮಗೆ. ಆ ನಂತರ ಶಿರೂರು ಪರ್ಯಾಯದ್ದು ನೆಕ್ಸ್ಟ್ ಮಂತ್ 18ಕ್ಕೆ ಪರ್ಯಾಯ ಸ್ಟಾರ್ಟ್ ಆಗುತ್ತೆ. ಅದರ ಚಪ್ರದ ಮುಹೂರ್ತನೆಲ್ಲ ನೋಡ್ಬೋದು. ಶ್ರೀಗಳವರ ಪೂರ್ವಾಶ್ರಮದ ಅಪ್ಪನನ್ನು ನೀವು ಅಲ್ಲಿ ಕಾಣ್ಬೋದು ನೋಡಿ. ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಚಪ್ರದ ಮುಹೂರ್ತ ಅಂದರೆ ಉಗ್ರಾಣ ಎಲ್ಲ ಬೇಕಲ್ವಾ, ಹೊರೆ ಕಾಣಿಕೆಗಳೆಲ್ಲ ಬರ್ತವೆ, ಸಭಾ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ. ಆನಂತರ ಪಾರ್ಕಿಂಗ್ ಏರಿಯಲ್ಲೇ ಬೇಕಾಗುತ್ತೆ. ಅನ್ನದಾನ ಎಲ್ಲ ನಡೆಯುತ್ತೆ ರಾತ್ರಿ ಇಡೀ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ನೋಡ್ಕೊತ ಬನ್ನಿ. ಚಪ್ರದ ಮುಹೂರ್ತ ಮಾಡ್ತಾರೆ ಅದಕ್ಕೆ. ಆನಂತರ 2 ಬಗೆಯ ಚಟ್ನಿ ಪುಡಿ, ಸಾರಿನ ಪುಡಿ, ಸಾಂಬಾರು ಪುಡಿ ಮಾಡೋಣ. ಒಂದು ಅಂದಾಜಲ್ಲಿ ನಾನು ಮೆಣಸನ್ನು ಒಂದು 1/4 kg ಮೆಣಸನ್ನು ತಗೊಂಡಿದ್ದೆ. ಅದಕ್ಕೆ ನಂತರ ಸ್ಪ್ರೇ ಬಾಟ್ಲ್ ಇದೆಯಲ್ಲ ಎಣ್ಣೆದು, ಆ ಸ್ಪ್ರೇ ಮಾಡಿಬಿಟ್ಟು ಅದನ್ನ ಹುರ್ಕೊಳ್ಳೋಕೆ ಇಟ್ಟಿದ್ದೆ. ಬಾಕಿ ಸಾಮಾನೆಲ್ಲ ಒಟ್ಟಿಗೆ ನಾನು ಮೆಣಸನ್ನು ಹುರ್ಕೊಂಡ ಕಾರಣ ಬೇಕಾದಷ್ಟು ಸಾರಿನ ಪುಡಿ, ಸಾಂಬಾರು ಪುಡಿ, ಚಟ್ನಿ ಪುಡಿಗೆಲ್ಲ ಹಾಕ್ಕೊಳ್ತಾ ಬಂದೆ. ಈ ಸ್ಪ್ರೇ ಬಾಟಲ್ ನಾವು ಈ ಥರ ಮಾಡೋದ್ರಿಂದ ಈವನ್ ಆಗಿ ನಮಗೆ ಫ್ರೈ ಆಗ್ತಾ ಬರುತ್ತೆ. ಜಾಸ್ತಿ ಟೆನ್ಷನ್ ಇಲ್ಲದೆ ಕರೆಕ್ಟಾಗಿ ಫ್ರೈ ಆಗುತ್ತಾ ಬರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಅದು. ತುಂಬ ಸಲ ನಾನು ಈ ಸಾರಿನ ಪುಡಿ, ಸಾಂಬಾರು ಪುಡಿ ಎಲ್ಲ ತೋರಿಸಿದ್ದೀನಿ. ಪದೇ ಕ್ವಶನ್ ಮಾಡ್ತಾ ಇರ್ತಾರೆ ಕೆಲವರಿಗೆ, ಅದು ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಇವತ್ತು ತುಂಬ ಸ್ಲೋನಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ನೋಡ್ಬೋದು. ಫಸ್ಟಿಗೆ ಸಾರಿನ ಪುಡಿ ಮಾಡೋಣ. ನಾನು ವಾಟಿ ಇದೆಯಲ್ಲ, ಅದರಲ್ಲಿ 1 ವಾಟಿಯಷ್ಟು ಅಳತೆ ಕೊತ್ತಂಬರಿ ಬೀಜ, 1/4 ವಾಟಿಯಷ್ಟು ಮೆಂತೆ, ಆನಂತರ 1/4 ಮೆಂತೆ ಎಷ್ಟು ತೆಗೆದು ಅದರ ಅರ್ಧ ವಾಶಿ ಅಂದರೆ 1/4 ವಾಟಿಯಷ್ಟು ಜೀರಿಗೆ. ಸಾಧಾರಣ ಹೇಳೋದಾದರೆ 4 ಚಮಚೆ ಕೊತ್ತಂಬರಿ ಬೀಜಕ್ಕೆ 1 ಚಮಚೆ ಮೆಂತೆ, ಅರ್ಧ ಚಮಚೆ ಜೀರಿಗೆ, ಇಷ್ಟು ನಾವು ಹಾಕ್ಕೊಳ್ಬೇಕು. ಇದು ಉಡುಪಿಯ ಕರೆಕ್ಟ್ ಸಾರಿನ ಕ್ರಮ ಇದು. ಆಮೇಲೆ ಅರ್ಧ ಚಮಚೆ ಇಂಗು, ಒಂದು 20ರಿಂದ 25 ಕೆಂಪು ಮೆಣಸು, ಕರ್ಬೇವಿನ ಸೊಪ್ಪು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನಾವು ಸಾರು ಮಾಡಬೇಕಿದ್ರೆ ಹಾಕ್ಕೋಬೋದು. ಫಸ್ಟ್ ಏನು ಗೊತ್ತಾ, ಮೆಂತೆನ ಹುರಿಬೇಕು, ಅದು ಸ್ವಲ್ಪ ನಿಧಾನ ಹುರಿಯೋದು. ಅದೊಂದು ಅರ್ಧ ಹುರಿಯಿತು ಅಂದಾಗ ಕೊತ್ತಂಬರಿ ಬೀಜ, ಆನಂತರ ಇನ್ನು ತೆಗಿಲಿಕ್ಕೆ ಒಂದು 2 ನಿಮಿಷ ಉಂಟು ಅಂದಾಗ ಜೀರಿಗೆ ಮತ್ತು ಇಂಗನ್ನು ಹಾಕ್ಕೊಳ್ಬೇಕು. ಡೀಟೇಲಾಗಿ ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ನೋಡಿ. ಉಡುಪಿಯ ಸಾರಿನ ಘಮನೇ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತಿರ್ಬೋದು. ಈ ಉಡುಪಿಯಲ್ಲಿ ಪ್ರತಿಯೊಂದು ಕಡೆ ಇದೇ ಥರ ಸಾರು ಮಾಡ್ತಾರೆ. ಸಾರು ಮಾಡೋದನ್ನು ನಾನು ನಿಮಗೆ ತುಂಬ ಸಲ ತೋರಿಸಿದ್ದೀನಿ. ನಾನು ಹಳೆ ವಿಡಿಯೋಗಳಲ್ಲೆಲ್ಲ ನೋಡ್ಕೋತಾ ಬನ್ನಿ. ಮೀಲ್ ಪ್ಲ್ಯಾನ್ಗಳಲ್ಲೆಲ್ಲ ಸಾರಿದೆ, ವ್ರತದ ನಂತರದ್ದು. ನಿಮಗೆ ಬೇಕು ಅಂತ ಕಂಡ್ರೆ ನೋಡಿ, ಇದಕ್ಕೂ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ ಎಣ್ಣೆ. ಮಣ್ಣಿನ ಮಡಿಕೆಯಲ್ಲಿ ನಾನು ಹುರಿಯೋದ್ರಿಂದ ಈವನ್ ಆಗಿ ಫ್ರೈ ಆಗುತ್ತೆ. ಒಂದು ಎಣ್ಣೆ ಹಾಕಿದ್ರೂ ನಿಮಗೆ ಕರೆಕ್ಟಾಗಿ ಅದು ಅಬ್ಸಾರ್ಬ್ ಆಗುತ್ತೆ. ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಡಿ, ನಮಗೆ ಜಾಸ್ತಿ ದಿವಸ ಇಡಲಿಕ್ಕೆ ಬರೋದಿಲ್ಲ ನೋಡಿ. ಜೀರಿಗೆ ಹಾಕಿ ಆಯಿತು, ಇಂಗು ಹಾಕಿ ಆಯಿತು. ನಾನೇನು ಗೊತ್ತಾ, ಇದು ಆನಂತರ ಮಾಡಿದ ನಂತರ ಇದರ ಘಮ ಹಾಗೆಯೇ ಉಳಿಬೇಕು. ಈ ಕೊಬ್ಬರಿ ಎಣ್ಣೆಲ್ಲ ಹಾಕ್ಕೊಂಡಿದೆ ಅಡ್ಡ ಸ್ಮೆಲ್ ಬರಬಾರ್ದು ಅಂತಂದರೆ ಎತ್ತಿ ಅದನ್ನ ಫ್ರಿಜ್ಜಲ್ಲಿ ಇಡಬೇಕು ನೋಡಿ. ಇದು ಆಗ್ತಾ ಬಂತು. ಇದು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಆನಂತರ ಅದೇ ಬಾಣಲಿಗೆ ನಾನು ಅಂದರೆ ಮಣ್ಣಿನ ಪಾತ್ರೆಗೆ
ನಾನು ಸಾರಿನ ಸಾಂಬಾರನ್ನ ಪುಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಸಾರಿನ ಪುಡಿನ ಮಾಡೋಣ. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, ಇಲ್ಲದ್ರೆ ಮಿಕ್ಸಿ ಹೀಟ್ ಆಗುತ್ತೆ, ಗೊತ್ತು ತಾನೇ ನಿಮಗೆ. ನೋಡಿ, ಸಾಧಾರಣ ಒಂದು 20-25 ಕೆಂಪು ಮೆಣಸು ಹುರಿದಿಟ್ಟಿದ್ದು ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿಗೆ ಸ್ವಲ್ಪ ಜಾಸ್ತಿ ಬೇಕು. ಫಸ್ಟ್ ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡು ಆನಂತರ ಅದಕ್ಕೆ ಈ ಮಸಾಲೆ ಇದೆಯಲ್ಲ ಬಾಕಿದ್ದನ್ನೆಲ್ಲ ಹಾಕಿ ಪುಡಿ ಮಾಡಿದರೆ ಸಾರಿನ ಪುಡಿ ರೆಡಿ ಆಯಿತು. ಮಾಡಬೇಕಿದ್ರೆ ಏನು ಗೊತ್ತಾ, ಇಡೀ ಘಮ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ಒಂದು ಪೇಳೆ ಥರ ನೋಡಿ, ಅಗಾಲ ಬಾಯಿದು ಪೇಳೆ ತೊಗೊಂಬಂದಂಗೆ ಈ ಥರ ಸಾಮಾನೆಲ್ಲ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ. 1 ಕೊತ್ತಂಬರಿ ಬೀಜಕ್ಕೆ ಅರ್ಧ ಕಪ್ಪು ಕಡಲೆಬೇಳೆ, 1/4 ಕಪ್ಪು ಮೆಂತೆ, 1/4 ಕಪ್ಪು ಉದ್ದಿನಬೇಳೆ. ಫಸ್ಟ್ ಆ್ಯಸ್ ಯೂಶ್ವಲ್ ಕಡಲೆಬೇಳೆ ಮತ್ತು ಮೆಂತೆ ಹಾಕ್ಕೊಳ್ಳಿ, ಸ್ವಲ್ಪ ನಿಧಾನ ಹುರಿಯುತ್ತೆ ಅದು. ನೋಡಿ, ನನಗೆ ಆವತ್ತು ಕೆಮ್ಮು ತುಂಬ ಇತ್ತು, ಮನೆಯಲ್ಲಿ ಫುಲ್ಲು ಖಾಲಿಯಾಗಿಬಿಟ್ಟಿತ್ತು. ಈಗ ತಿಂಗಳು ಮಾಸಿಕ ಇರೋದ್ರಿಂದ ಇದೆಲ್ಲ ತುಂಬ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಜನವರಿ ಫಸ್ಟ್ ವೀಕಲ್ಲಿ ಪುನಃ ಮಾಸಿಕ ಇದೆ. ನೋಡಿ, ಇದು ಏನು ಗೊತ್ತಾ, ಅರ್ಧ ಹುರಿದಾಗ ನಾವು ಅದಕ್ಕೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ, ಫಸ್ಟ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಈ ಥರ ನಾವು ಸಿಮ್ಮಲ್ಲಿಟ್ಟು ಹುರಿಯೋದ್ರಿಂದ ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ, ಬಟ್ ಘಮ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಉದ್ದಿನಬೇಳೆ ಹಾಕೊಂಡ ನಂತರ ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಅದಕ್ಕೆ ಆವಾಗ ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಈ ಥರ ಮಾಡಿದ್ರೆ ಒಂದೇ ಥರ ನಾವು ತುಂಬ ಚೆನ್ನಾಗಿ ಸಾಂಬಾರು ಹುರ್ಕೊಂಡು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಆ್ಯಕ್ಚುಲಿ ಕೆಲವು ಜೀರಿಗೆ ಪುಡಿ ಹಾಕ್ಕೊಳ್ಳೋರು ಇದ್ದಾರೆ ಸಾಂಬಾರು ಪುಡಿಗೆ, ತಪ್ಪಲ್ಲ, ಬಟ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, 1 ಚಮಚಷ್ಟು ಸಾಕು. ನೋಡಿ, ಇದಕ್ಕೂ ನಾನು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿದ್ದೀನಿ. ಅದು ಘಮ ತುಂಬ ಈಕ್ವಲ್ ಆಗಿ ಫ್ರೈ ಆಗ್ತಾ ಹೋಗುತ್ತೆ. ಜಾಸ್ತಿ ಎಣ್ಣೆ ಇದ್ದರೆ ಅದು ಎಣ್ಣೆದೇ ವಾಸನೆ ಬರುತ್ತೆ, ಆಮೇಲೆ ಅಷ್ಟು ಎಣ್ಣೆ ಹಾಕ್ಕೊಳ್ಬಾರ್ದು ಇದಕ್ಕೆಲ್ಲ. ಬಟ್ ಅಡುಗೆಯವರು ಆವತ್ತೇ ಮಾಡೋ ಕಾರಣ ಅವ್ರು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಇದನ್ನೆಲ್ಲ ಡೀಪ್ ಫ್ರೈಯೇ ಮಾಡ್ತಾರೆ. ಯಾವುದನ್ನು ಮೆಣಸನ್ನು, ಕೆಂಪು ಮೆಣಸನ್ನು. ನೋಡಿ, ಕೊನೆಗೆ ಸ್ವಲ್ಪ ಅದಕ್ಕೆ ಇಂಗು ಬೇಕು. ಈ ಕಂಡೀಷನ್ ಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ತಣ್ಣಗಾದ ನಂತರ ನೋಡಿ, ಮೆಣಸನ್ನು ನೋಡಿ ಸ್ವಲ್ಪ ಇದಕ್ಕೆ ಒಂದು 30 ಮೆಣಸಿನಕಾಯಿಯಷ್ಟು ಬೇಕಾಗುತ್ತೆ. ಖಾರ ನಿಮಗೆ ಹೇಗೆ ಅನುಕೂಲನೋ ಹಾಗೇ ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ಅದನ್ನ ಒಂದು ರೌಂಡ್ ಪುಡಿ ಮಾಡಿ ಇಟ್ಕೊಂಡು ಆನಂತರ ಮಸಾಲೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳಿ. ಸಾಂಬಾರು ಪುಡಿ ರೆಡಿ ಆಗಿಬಿಡುತ್ತೆ. ಯಾಕೋ ಕಡಿಮೆ ಅಂತ ಅನ್ನಿಸ್ತು, ಮತ್ತೊಂದು 2-3 ಕೆಂಪು ಮೆಣಸು ಹಾಕ್ಕೊಂಡೆ. ಚೆನ್ನಾಗಾಗುತ್ತೆ. ಕೆಲವೊಂದು ಸಲ ಖಾರ ಕಡಿಮೆ ಅಂತ ಅನಿಸುತ್ತೆ. ನೋಡಿ, ಇದೆಲ್ಲ ಮಿಕ್ಸಿ ಮಾಡಿಕೊಂಡು ಬಾಟ್ಲಿಗೆ ತುಂಬಿಸಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಆನಂತರ ನೋಡಿ, ಇದನ್ನ ತುಂಬಿಸ್ತಾ ಇದ್ದೀನಿ ಬಾಟ್ಲಿಗೆ. ಆನಂತರ ಚಟ್ನಿ ಪುಡಿ ಮಾಡ್ಕೊಂಡು, ಈ ದೋಸೆಗೆಲ್ಲ ಕೆಲವೊಂದು ಸಲ ಚಟ್ನಿ ಮಾಡಲಿಕ್ಕೆ ಆಗದೇ ಹೋದರೆ, ಕೆಲವೊಂದು ಸಲ ಕಾಯಿ ಇರೋದಿಲ್ಲ, ಈ ಥರ ಆದಾಗ ಚಟ್ನಿ ಪುಡಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ, ಇದು ಆಗಿಬಿಡ್ತು. ಒಂದು ಅಳತೆ 1 ಕಪ್ಪು ನಾನು ತಗೊಂಡಿದ್ದೆ. ಆ್ಯಕ್ಚುಲಿ 1 ಕಪ್ ಕಡಲೆಬೇಳೆಗೆ 1 ಕಪ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಹುರಿಯಿರಿ ಅದನ್ನ. ಇದು ನಮ್ಮ ಅತ್ತೆದು ಕ್ರಮ. ನಾನು ಚಟ್ನಿ ಪುಡಿಗಳನ್ನೆಲ್ಲ ಒಂದು ಸಲ ತೋರಿಸಿದ್ದೀನಿ ನಿಮಗೆ ಹಳೆ ವೀಡಿಯೋಗಳಲ್ಲಿ ಕೂಡ. ಇದಕ್ಕೆ ಏನು ಗೊತ್ತಾ, ನಾವು ಎಷ್ಟು ಹಾಕ್ತೀವೋ 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡು ಆನಂತರ 1 ಕಪ್ಪಷ್ಟು ಮಿನಿಮಮ್ ತೆಂಗಿನಕಾಯಿ ಬೇಕು. ಹಸಿ ತೆಂಗಿನಕಾಯಿ ಇದ್ರೂ ನಡೆಯುತ್ತೆ, ಬಟ್ ಜಾಸ್ತಿ ಹಾಕಿದಷ್ಟು ಚೆಂದ ಆಗುತ್ತೆ. ನೋಡಿ, ಇದು ಫ್ರೈ ಮಾಡ್ತಾಯಿದ್ದೀನಿ, ಕಾಣ್ಬೋದು. ಅದಕ್ಕೀಗ ಇಂಗು, ಅರ್ಧ ಚಮಚೆಯಷ್ಟು ಇಂಗು. ಆನಂತರ ಫ್ರೈ ಮಾಡಿ ತೆಗೆದಿಟ್ಕೊಂಡು ಆನಂತರ ಅದೇ ಪಾತ್ರೆಗೆ ನಾವು ಕೊಬ್ಬರಿನ ಅಥವಾ ತೆಂಗಿನಕಾಯಿನ ಹಾಕ್ಕೊಳ್ಬೇಕು. ಹಸಿ ತೆಂಗಿನಕಾಯಿ ಆದರೂ ಪರವಾಗಿಲ್ಲ, ನೀಟಾಗಿ ಬ್ರೌನ್ ಆಗಬೇಕದು. ಆ ಬ್ರೌನ್ ಆದ್ರೇ ಅದು ಟೇಸ್ಟ್ ಬರುವಂಥದ್ದು. ಅದು ಏನು ಗೊತ್ತಾ, ಕೈ ಮೇಲೆ ಹಿಡಿದಾಗ, ಕೊಬ್ಬರಿ ಮೇಲೆ ಹಿಡಿದಾಗ ಅದು ನಿಮಗೆ ನೋಡಿ ಆ ಥರ ಹಿಡಿದಾಗ ನೀರಿನ ಪಸೆ ಆವಿ ಆಗ್ತಿರೋದು ಗೊತ್ತಾಗುತ್ತೆ ನಿಮಗೆ. ಅಷ್ಟು ಹುರಿಬೇಕು. ನೀರಿನ ಪಸೆ ಆವಿ ಆಗದಿದ್ದರೆ ಬೇಗ ಕೆಡುತ್ತೆ, ಅದು ಚೆಂದಾಗೋದಿಲ್ಲ. ಆಮೇಲೆ ಇದಾದ ನಂತರ ನೋಡಿ, ಇದು ಆಗ್ತಾ ಬಂತು. ಇದು ಮುರು ಆಗುತ್ತೆ, ನಿಮಗೆ ಪುಡಿ ಆಗುತ್ತೆ, ಅಷ್ಟು ಆಗಬೇಕದು.
ಆನಂತರ ಅದೇ ಪಾತ್ರೆಗೆ ನೋಡಿ ನಾನು ಉಪ್ಪು, ಅದಕ್ಕೆ ಆನಂತರ ಎಸಳು ಹುಳಿ ಅಂತ ಹೇಳ್ತೇವೆ, ಕೆತ್ತೆ ಪುಡಿ ಅಂತ ಹೇಳ್ತಾರೆ, ಚಟ್ನಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನ ಬಿಸಿಯಾಗಕ್ಕೆ ಬಿಡಿ. ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಎಷ್ಟು ಬೇಕಾದರೆ ನಿಮಗೆ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ಅಂದರೆ 1 ಕಪ್ಪು ಉದ್ದಿನಬೇಳೆ ಅಥವಾ ಕಡಲೆಬೇಳೆಗೆ 2ರಿಂದ 2.5 ಕಪ್ ತನಕ ಹಾಕ್ಬೋದು. 1-2 ಕಟ್ಟಷ್ಟು ನಾವು ಕರಿಬೇವಿನ ಸೊಪ್ಪು ಹಾಕ್ಬೋದು. ಇದೆಲ್ಲ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಕೆಂಪು ಮೆಣಸು, ಇದಕ್ಕೆ ಖಾರ ಜಾಸ್ತಿ ಬೇಕು ಅಂತ ಹೇಳಿಲ್ಲ, ಮತ್ತು ನಿಮ್ಮ ಅನುಕೂಲ. ಒಂದೇ ಸಲಕ್ಕೆ ಹಾಕ್ಕೊಂಡೆ, ಆಗಲಿಲ್ಲ ಅಂತ ಅಂದ್ಬಿಟ್ಟು ತೆಗೆದಿಟ್ಟ ನಂತರ ಇದು 2 ಸಲ ಅದನ್ನ ಮಿಕ್ಸಿಗೆ ಹಾಕ್ಕೊಂಡೆ ಆ್ಯಕ್ಚುಲಿ. ಆನಂತರ 2ನೇ ಬ್ಯಾಚಿಗೆ ಹಾಕುವಾಗ ನೋಡಿ, ಅದು ಕರಿಬೇವಿನ ಸೊಪ್ಪು ಹುರಿದಿಟ್ಟಿದ್ದು, ಕೆಂಪು ಮೆಣಸು, ಉಳಿದದ್ದು ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸನ್ನು ಹಾಕ್ಕೊಂಡು ಪುಡಿ ಮಾಡಿಕೊಳ್ಳಿ. ಮುಂಚಿನ ಕಾಲದ ನಮ್ಮ ಅತ್ತೆ, ಸೋದರ ಅತ್ತೆ ಎಲ್ಲ ಇದು ಕಲ್ಲಲ್ಲಿ ಕುಟ್ಟಿ ಮಾಡ್ತಾಯಿದ್ರು. ಏನು ಟೇಸ್ಟಾಗಿ ಬರ್ತಿತ್ತು ಗೊತ್ತಾ. ಈಗ ನಮಗೆ ಯಾರಿಗೂ ಸತ್ಯ ಹೇಳಬೇಕಾದ್ರೆ ಅಷ್ಟು ಗಾಸಿನ ಬಿಡೋದಿಲ್ಲ, ಬಟ್ ಮಾಡ್ತೀವಿ, ಯಾವತ್ತೋ ಒಂದು ಸಲ ಮಾಡ್ತೀವಿ, ದಿನ ಮಾಡೋದೇ ಇಲ್ಲ ಈ ಥರ. ನೋಡಿ ಇದು ಆಗಿಬಿಡ್ತು. ಆನಂತರ ಅದೇ ಮಿಕ್ಸಿ ಜಾರಿಗೆ ಒಂದು 7-8 ಕಾಯಿ ಇದು ಕೆಂಪು ಮೆಣಸು ಹುರಿದಿಟ್ಟಿದ್ದನ್ನು ಹಾಕ್ಕೊಂಡು ನೆಲಗಡಲೆದು ಚಟ್ನಿ ಪುಡಿ ಮಾಡೋಣ ಅಂತ ಕೂತಿದ್ದು. ನೆಲಗಡಲೆ ಮತ್ತು ಹುರಿದ ಎಳ್ಳಿದ್ದು. ನೆಲಗಡಲೆಲ್ಲ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ, 1-1.25 ಚಮಚಷ್ಟು ಸಾಕಾಗುತ್ತೆ. ನಂತರ 1 ಕಪ್ಪು ನೆಲಗಡಲೆ ಇತ್ತು, ಅರ್ಧ ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ. 1 ಹುಣಸೆ ಬೀಜದ ಗಾತ್ರದಷ್ಟು ಹುಳಿ ಬೇಕು ಅದಕ್ಕೆ ಡೈರೆಕ್ಟಾಗಿ ಹಾಕ್ಬೋದು ನೋಡಿ. ಆಮೇಲೆ ಹುರಿದ ಎಳ್ಳು ಅದನ್ನು ಹಾಕಿ ಎಲ್ಲನೂ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕಂತೂ ಭಾಳ ಚೆಂದ ಆಗುತ್ತೆ. ಇದು ಈ 2 ಚಟ್ನಿ ಪುಡಿಗೆ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಈ ನೆಲಗಡಲೆ ಚಟ್ನಿ ಪುಡಿ ಮತ್ತೂ ಟೇಸ್ಟಿಯಾಗಿ ಬರುತ್ತೆ. ಈ ಅಕ್ಕಿ ರೊಟ್ಟಿಗೆ, ಜೋಳ ರೊಟ್ಟಿಗೆಲ್ಲ ಹೇಳಿ ಮಾಡಿಸಿದಂಥದ್ದು ನೋಡಿ ಫ್ರೆಂಡ್ಸ್. ಹಾಗೇ ಬಿಡ್ತು ಎಲ್ಲನೂ. ಚಟ್ನಿ ಪುಡಿಗಳು 2, ಸಾಂಬಾರು ಪುಡಿ, ಸಾರಿನ ಪುಡಿ, ಆಮೇಲೆ ಮೊನ್ನೆ ನಿಂಬೆಹಣ್ಣಿದು ಉಪ್ಪಿನಕಾಯಿ, ನಿಂಬೆಹಣ್ಣು, ಕಾಯಿಮೆಣಸು, ಹಾಗಲಕಾಯಿ, ನೆಲ್ಲಿಕಾಯಿಯನ್ನು ಹಾಕಿ ಮಾಡಿದ ಉಪ್ಪಿನಕಾಯಿ ನೋಡ್ಬೋದು ನೀವಿಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.